ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ದ ತ್ರೈಮಾಸಿಕ ಕೆಡಿಪಿ ಸಭೆ ಸೋಮವಾರ ನಡೆದನು. ಸಭೆತ ಗುರುಕಾರ್ಮಿಕ ವಹಿಸಿನ ಜಿಲ್ಲಾ ಉಸ್ತುವಾರಿ ಸಚಿವರು ಕೋಟ ಶ್ರೀನಿವಾಸ್ ಪೂಜಾರ್ಲು ದಕ್ಷಿಣ ಕನ್ನಡ ಜಿಲ್ಲೆಡು ಇಲ್ಲು ನಿವೇಶನಗೆ ಸಂಬಂಧಿಸಾದ ನಿವೇಶನ ರಹಿತರು ಈತನಂಗನೆ ಸಲ್ಲಿಸಾದುಪುನ ಅರ್ಜಿಲೆನು ಪರಿಶೀಲಿಸಾದ ಸ್ಥಳೀಯವಾದ ಲಭ್ಯ ಉಪ್ಪುನ ನಿವೇಶನಲೆಡು ಸಮಸ್ಯೆ ಇಚ್ಚಿಂಡ ಅರ್ಹರೆಗೆ ಹಕ್ಕು ಪತ್ರನು ದುಂಬದ 15 ದಿನಗಳ ಕೊರಪುಲಕ ಜಿಲ್ಲಾ ಉಸ್ತುವಾರಿ ಸಚಿವರು ಕೋಟ ಶ್ರೀನಿವಾಸ್ ಪೂಜಾರ್ಲು ತಿಳಿಸಿದರು. ಜನವರಿ 20ನೇ ತಾರೀಕು 8 ತಿಂಗಳವರೆಗೆ ಕೂಡ ನಿಮಗೆ ಜಾಗ ಗುರುತಿಸಲಿಕ್ಕಾಗಲ್ಲ, ಡಿಸೈನ್ ಮಾಡಲಿಕ್ಕೆ ಹೋಗಲಿಲ್ಲ. ನೀವು ಯಾರಿಗೂ ಅರ್ಥ ಅಂತ ಹೇಳ್ತಾ ಇದ್ರಲ್ಲ, ಏನ್ ಮಾಡ್ತೀರಿ? ಸಮಸ್ಯೆ ಪರಿಹಾರ ಮಾಡಿದಾಗ ಯಾವ ಪ್ರಾರಂಭ ಮಾಡ್ತೀರಿ? ನಿಮ್ಗೆ 2.5 ಎಕರೆ ಜಾಗ ಸಾಕಾ ಅಥವಾ ಜಾಸ್ತಿ ಜಾಗ ಬೇಕಾ? ಸರ್, ಈಗ 2.5 ಎಕರೆಯಲ್ಲಿ ಮಾಡಲಿಕ್ಕೆ ಪ್ರಾಯೋಗಿಕವಾಗಿ ಮಾಡಲಿಕ್ಕೆ ಅಪ್ರೂವಲ್ ಏನು ನಿಮ್ಗೆ 2.5 ಎಕರೆ ಜಾಗ ಸಾಕಾಗುದಿಲ್ಲ ಅಥವಾ ಹೋಗ್ತೇವೆ ಏನು ತೊಂದರೆ? ಅಂದ್ರೆ ಈ ಇಶ್ಯೂ ಮುಗಿಸ್ಬೇಕಲ್ಲ ನಿಮಗೆ. ಎಲ್ಲಿ ಬೇಕಂತ ಹೇಳಿ ನೀವು ಜಾಗ ನಗರದೊಳಗೆ ನಿಮಗೂ ಗೊತ್ತು 7.5 ಎಕರೆ ಜಾಗ 7 ಎಕರೆ ಜಾಗ ಸಿಗೋದು ಕಷ್ಟ. ಹೊರಗಡೆ ತಗೊಳ್ಳಿ. ಈಗ ನೋಡಿ, ಈಗ ಏನಾದ್ರೂ ಇಂಪ್ರೂವ್ ಮಾಡ್ಬೇಕಂತ ಅನ್ಸೋದಿಲ್ಲ ನಿಮಗೆ. ಸರಿ, 2.5 ಎಕರೆ ಮಾಡ್ತೀನಿ 2-3 ದಿವಸ ಮುಗಿಯುವಾಗ ಅದು 2 ಮಂತ್ಸ್ ಟೈಮ್ ಕೊಟ್ಟಿದ್ದಾರೆ ಸರ್. ಅದರೊಳಗಡೆ ಮಾಡಿ ಅದನ್ನ ಅಪ್ರೂವ್ ಮಾಡಲು ವ್ಯವಸ್ಥೆ ಮಾಡಿ ಅಪ್ರೂವ್ ಮಾಡಿದ ನಂತರ ನಿಮ್ಗೆ ಎಷ್ಟು ಬೇಕಂತ. ಜಿಲ್ಲಾಧಿಕಾರಿ ಡಾಕ್ಟರ್ ರಾಜೇಂದ್ರ ಕೆವಿ ಪಾತಿರೊಂದು ನಗರ ಪ್ರದೇಶಡು ಸುಮಾರು 9,000 ಬೊಕ್ಕ ಗ್ರಾಮಾಂತರಡು 20,000 ಜನ ನಿವೇಶನಗಾದ ಅರ್ಜಿ ಸಲ್ಲಿಸಾದಿತದ 120 ಎಕರೆ ಜಮೀನ್ ಮೀಸಲುಂಡು. ಕುಮ್ಕಿ ಡೀಮ್ಡ್ ಫಾರೆಸ್ಟ್ ಸೇರ್ಲಕ ಒವ್ವೇ ಸಮಸ್ಯೆ ಇಚ್ಚಾಂದಿನ ಜಮೀನ್ ಲಭ್ಯ ಇತ್ತಂಡ ಐತ ಬಗಿಟ್ಟು ದುಂಬುದ ಕ್ರಮ ಕೈಕೂನ ಮಾಡಿ ತೆರಿಪಾಯಿರು. ನೋಡ್ರಿ, ನೀವು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಬೃಹತ್ ಕಾಮಗಾರಿ ನಿಮ್ದು ಇನ್ಫ್ರಾಸ್ಟ್ರಕ್ಚರ್ ಗಳನ್ನ ನೋಡಿದ್ರೆ ವೈಯಕ್ತಿಕವಾಗಿ ನಿಮ್ಮ ಇಂಟ್ರೆಸ್ಟ್ ಇರಬೇಕು. ಓಕೆ, ಪ್ಯೂರ್ಲಿ ನಾವು ಇಲ್ಲಿ ಟಪಾಲಲ್ಲಿ ಕಳಿಸೋದು, ಅಲ್ಲಿ ಟಪಾಲ್ ನೋಡೋದು ಆ ತರ ಇದ್ರೊಳಗಡೆ ಆಗೋದಲ್ಲ. ಬಹಳ ತರ ಆಗಿದೆ. ನೆಕ್ಸ್ಟ್ 15 days ಅಲ್ಲಿ ಒಂದು 2.5 ಎಕರೆ ಜೊತೆಗೆ ಗುರುಪ್ರಸಾದ್ ಆಲ್ಟರ್ನೇಟ್ ಆಗಿ ಆ ಟ್ರಾನ್ಸ್ಮಿಷನ್ ಲೈನ್ ಹತ್ತಿರದಲ್ಲಿ 7 ರಿಂದ 8 ಎಕರೆ ಏನು ಒಳಗಡೆ ಕೇಳ್ತಾ ಇದ್ರೆ ಅದನ್ನು ಕೂಡ ಗುರುತು ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಸಂಸದರು ಬಿಜೆಪಿ ರಾಜ್ಯಾಧ್ಯಕ್ಷರು ಶ್ರೀ ನಳಿನ್ ಕುಮಾರ್ ಕಟೀಲ್, ಶಾಸಕರು ಯುಟಿ ಖಾದರ್, ಡಾಕ್ಟರ್ ವೈ ಭರತ್ ಶೆಟ್ಟಿ, ಹರೀಶ್ ಪೂಂಜಾ, ರಾಜೇಶ್ ನಾಯಕ್, ವಿಧಾನ ಪರಿಷತ್ ಸದಸ್ಯರು ಪ್ರತಾಪ್ ಸಿಂಹ ನಾಯಕ್, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಮೀನಾಕ್ಷಿ ಶಾಂತಿಗೌಡು, ಉಪಾಧ್ಯಕ್ಷರು ಕಸ್ತೂರಿ ಪಂಜಾ, ಸ್ಥಾಯಿ ಸಮಿತಿ ಅಧ್ಯಕ್ಷರು ರವೀಂದ್ರ ಕಂಬಳಿ, ಧನಲಕ್ಷ್ಮಿ, ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ಸೆಲ್ವಮಣಿ, ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮೀ ಪ್ರಸಾದ್, ಮನಪಾ ಆಯುಕ್ತರು ಅಕ್ಷಯ್ ಶ್ರೀಧರ್, ಡಿಸಿಪಿ ಅರುಣಾಂಶುಗಿರಿ ಸಭೆಗೆ ಪಾಲ್ಪಡೆದಿದ್ದರು.